ಪ್ರಾದೇಶಿಕ ಸಾರಿಗೆ ಕಚೇರಿಯ ಸಹಭಾಗಿತ್ವದಲ್ಲಿ ಆಂಟಿ ಪೊಲ್ಯೂಷನ್ ಡ್ರೈವ್ ಫೌಂಡೇಶನ್, ಕಾಪರ್ನಿಕಸ್ ಎಲೆಕ್ಟ್ರಿಕಲ್ ಬೈಸಿಕಲ್ ಮತ್ತು ಮಂಗಳೂರು ಬೈಸಿಕಲ್ ಕ್ಲಬ್ ವತಿಯಿಂದ ಗ್ರೀನ್ ರೈಡ್ ಸೈಕ್ಲಾಥಾನ್ ಮಂಗಳೂರಿನಾದ್ಯಂತ ಸಂಚರಿಸಿತು. ಹೊಗೆಭರಿತ ವಾಹನ ಚಲಾವಣೆ ನಿಲ್ಲಿಸಿ ಹಚ್ಚ ಹಸಿರು ಪರಿಸರಕ್ಕಾಗಿ ಸೈಕಲ್ ತುಳಿತ ಎಂಬ ಘೋಷವಾಕ್ಯದೊಂದಿಗೆ ಗ್ರೀನ್ ರೈಡ್ ಸೈಕ್ಲಾಥಾನ್ ಆಯೋಜಿಸಿದ್ರು. ಈ ರ್ಯಾಲಿಯು ಮಂಗಳೂರಿನ ಆರ್ಟಿಒ, ಹಂಪನಕಟ್ಟೆ, ನವಭಾರತ್ ಸರ್ಕಲ್, ಪಿವಿಎಸ್, ಲೇಡಿ ಹಿಲ್, ಉರ್ವಸ್ಟೂರ್, ಪಿವಿಎಸ್, ಬನ್ಸ್ ಹಾಸ್ಟೆಲ್, ಜ್ಯೋತಿ ಸರ್ಕಲ್ ಮಾರ್ಗವಾಗಿ ಹಂಪನಕಟ್ಟೆ ಆರ್ಟಿಒದಲ್ಲಿ ಸಮಾಪನಗೊಂಡಿತು. ನೂರಾರು ಮಂದಿ ಈ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ರು. ಆದಿತ್ಯ ರಾವ್, ವಿ4 ನ್ಯೂಸ್ 24/7 ಮಂಗಳೂರು.